ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ವಡಂಗಾವ ಗ್ರಾಮದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಗೆ ಔರಾದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಜಯಲಕ್ಷ್ಮಿ ಬಿ ಭೇಟಿ ನೀಡಿ ಶಾಲೆಯ ಮಕ್ಕಳ ಹಾಜರಾತಿ, ಬಿಸಿಯೂಟ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಪಡೆದರು. ಶಾಲೆಯ ಸ್ವಚ್ಛತೆ ಮತ್ತು ಮಕ್ಕಳ ಕಲಿಕೆಯ ಬಗ್ಗೆ ಪರಿಶೀಲನೆ ನಡೆಸಿದರು. ಅಡುಗೆ ಕೋಣೆಯನ್ನ ಪರೀಕ್ಷೆ ಮಾಡಿ ಮಾತನಾಡಿದ ಅವರು, ಅಡುಗೆ ಕೋಣೆಯಲ್ಲಿ ಬರೀ ಕತ್ತಲು ನೋಡಿ ಕತ್ತಲಿನಲ್ಲಿ ಅಡುಗೆ ಮಾಡುವುದಾದರೂ ಹೇಗೆ? ಅಡುಗೆ ಕೋಣೆ ಸ್ವಚ್ಛತೆ ಮಾಡುವಂತೆ ಶಿಕ್ಷಕರಿಗೆ ತರಾಟೆಗೆ ತೆಗೆದುಕೊಂಡರು. 2 ದಿವಸದ ಒಳಗಡೆ ಸಂಪೂರ್ಣ ಅಡುಗೆ ಕೋಣೆ ಸ್ವಚ್ಛಗೊಳಿಸಿ ಬಣ್ಣ ಹಚ್ಚುವಂತೆ ಹೇಳಿದರು. ಇದೇ ವೇಳೆ ವಡಂಗಾವ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಕುಮಾರ ಹೆಡೆ, ಬಲಭೀಮ ಇಸಿಒ, ಈಶ್ವರ ಇಸಿಒ, ರವೀಂದ್ರ ಡಿಗ್ಗಿ, ಸಿಆರ್ಪಿ ಮುಖ್ಯ ಶಿಕ್ಷಕ ಪ್ರೇಮಕುಮಾರ, ಶಿಕ್ಷಕರಾದ ಕಾಮಶೆಟ್ಟಿ, ಜಯಕುಮಾರ ಸೇರಿದಂತೆ 3 ಶಾಲೆಯ ಶಿಕ್ಷಕರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ವರದಿ ಅರವಿಂದ ಮಲ್ಲಿಗೆ, ಬೀದರ್. 3 ಸೆಕೆಂಡ್ ಹೊಡೆದು ಛಾವಣಿ ಇರ್ತಾವಲ್ರಿ ಮೇಡಮ್, ಇವು 8 ಲೀಟರ್ ಮೇಲೆ ಛಾವಣಿ ಹೊಡೆದು ಪೂರ ತಂದು ಹಚ್ಚಿಲ್ಲ. ಇಲ್ಲಿ ಏನು ಗಾಳಿ ಬೆಳಕು ಏನು ಬರಲ್ಲ ಮೇಡಮ್. ಮುಂದೆ ಕಂಪ್ಲೇಂಟ್ ಮಾಡಿ ಆ್ಯಕ್ಷನ್ ತಗೊಳ್ಳಿಕ್ಕೆ ಬರ್ತದೆ. ಸ್ವಲ್ಪ ಹಿಂಗೆ ಹೈಟ್ ಮಾಡಿದ್ರೆ ನೀರು ಕೇಳ್ಬೋದು. ಅದೇ ಹೈಟ್ ಮಾಡಿದ್ರೆ ನಮ್ಗೆ ಅಲ್ಲ ಅದು ಮಾಡ್ಕೊಳಕ್ಕೆ ಮೇಡಮ್ ಅವ್ರಿಗೆ ಹೇಳೋದು ಚಾಲು ಮಾಡ್ಲಿಕ್ಕೆ ಭಾಳ ಅದು ಐತೆ ಅಂದರೆ ಇದು ಐತೆ, ಇಲ್ಲಾಂದ್ರೆ ಆಗಲ್ಲ. ಅದನ್ನು ಹಂಗದ, ಅದು ಐತೆ ಅಂದರೆ ಇದು ಐತೆ. ಇದು ಏನ್ ಮಾಡಿಸ್ರಿ, ಪೂರಾ ಬೆಳಕಿಲ್ಲ. ಕಿಟಕಿ ಮಾಡಕ್ಕೆ ಇದು ಮಾಡಿದೆ ಮೇಡಮ್. ಅದು ಯಾವಾಗೆಲ್ಲ ಮಾಡಿಸ್ರಿ, ಇದು ಮೊದಲ ಇದೆಲ್ಲ ಸ್ವಚ್ಛ ಮಾಡಿಸ್ರಿ, ತೆಗಿಸ್ಬೇಡ್ರಿ ಇಮಿಡಿಯೇಟ್ ಇವತ್ತು ಇದು ಮಾಡಿ. ಬಿಸಿ ಊಟದವರೆಲ್ಲ ಸರ್ಗಳು ಬಂದು ಬೇಡಾರಲ್ಲ ನಿಮ್ಗೆ, ಇದು ತೆಗೀರಿ, ಇದು ಕಟಕಿ ಇದೆಲ್ಲ ತೆಗೆದು ಫಸ್ಟ್ ಇದು ಸ್ವಚ್ಛ ಮಾಡ್ಕೊಂಡು ನೀವು ಕ್ಲೀನ್ ಇರ್ಬೇಕು. ಅಡಿಗೆ ಮನೆ ಅಡಿಗೆ ಮಾಡತನ ಕಿಟಕಿ ತೆಗೀರಿ ನೀವು, ತೆಗಿದ್ರೆ ಆಮೇಲೆ ಅರ್ಥ ಆಯ್ತಿಲ್ಲ. ಮೊದಲ ಅಡಿಗೆ ಆಗಲ್ಲ ಬೆಳಕ್ ಕೊಡ್ರಿ, ಬೆಳಕ್ ಆದ್ಮೇಲೆ ಬೇಕಿದ್ರೆ ಮತ್ತೆ ಮುಚ್ಕೊಂಡ್ ಬಿಡ್ರಿ ನೀವು. ಆಮೇಲೆ ಇದು ಸರ್ ಇದು ಎಲ್ಲ ಕ್ಲಿಯರ್. ನೀವು ಇದು ಮಾಡ್ರಿ, ತೆಗೆದ್ಬಿಡ್ರಿ. ಹಿಂಗೆ ಇರೋದು 4 ಜನ ಪೂರಾ ಸಾಫ್ ಮಾಡ್ಕೊಳ್ರಿ ಸರ್. ಆ ಕಿಟಕಿ ಕೂಡ್ಸ್ಕೊಡ್ರಿ ಅವ್ರಿಗೆ. ಇಲ್ಲ, ಒಂದು ಕೆಲಸ ಮಾಡಿ, ಮಕ್ಕಳಿಗೆಲ್ಲ ನೀವು ಊಟ ನೀಡ್ತಾರಲ್ಲ, ನೀಡಿದ್ಮೇಲೆ ಫಸ್ಟ್ ಇದೆಲ್ಲ ಎತ್ ಹೊರಗೆ ಹಾಕಿ ಫುಲ್ ಕ್ಲೀನ್ ಹುಡುಗಿ ಇವತ್ತು ಎಲ್ಲ ತೊಳ್ಕೊಂಡ್ಬಿಡೋದು. ನಿಮ್ ಅಡಿಗೆ ಆಗತ್ತಾನ ಎಲ್ಲ ಕಿಟಕಿ ಓಪನ್ ಮಾಡಿ, ಕಿಟಕಿ ಖುಲ್ಲ ಇಟ್ಟು ಬೆಳಕು ಬಂದ್ಮೇಲೆ ಬೆಳಕಿನಾಗ ಅಡಿಗೆ ಮಾಡ್ಬೇಕು, ಕಾಯಿನಾಗ ಅಡಿಗೆ ಮಾಡ್ಬೇಡ್ರಿ. ಬಟ್ ಇನ್ನು ಎಷ್ಟು ದಿನ ಮಾಡ್ತಾರ? ಎಷ್ಟು ದಿವಸ ಕೊಟ್ಟಿದ್ದೇವೆ ಸರ್. ಕಿಟಕಿ ಕಬ್ಬಿಣ ಹಾಕಿದ್ರೆ ಅವು ಪೂರ ಹೋಗ್ಯಾವ ಸರ್. ಎತ್ತಬೇಡ್ರಿ, ಎತ್ತಿ ಕ್ಲೀನಾಗಿ ಹುಡುಗ್ರಿ, ಎಲ್ಲ ನೀರ್ ಹಾಕಿ ದಬ್ಬ ಸ್ವಚ್ಛ ಮಾಡ್ರಿ. ನೀವು ಅಡಿಗೆ ಮಾಡೋ ಟೈಮಿಗೆ ಕಿಟಕಿ ತೆಗೆದು ಬೆಳಕಿನಾಗ ಅಡಿಗೆ ಮಾಡಿ. ಆಮೇಲೆ ಕಾಯಿಪಲ್ಲೆ ಎಲ್ಲ ಸ್ವಚ್ಛ ಮಾಡ್ರಿ, ಅಕ್ಕಿ ಬೇಳೆ ಎಲ್ಲ ಕ್ಲೀನ್ ಆಗಿ ಮಾಡಿ ರುಚಿಯಾದ ಅಡಿಗೆ ಮಕ್ಕಳಿಗೆ ಬಡಿಸಿ. ಆಮೇಲೆ ಒಂದ್ಸಲ ಸುಳ್ಳ ಬಳಸಿ ಇಷ್ಟು ಮಾಡಿಬಿಡ್ರಿ.